ಸುಮಾರು 48 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನಗರದ ಬೋಳೂರು ಅನಿಲ ಚಿತಾಗಾರ ಮಾರ್ಪಾಡಿತ ವಿದ್ಯುತ್ ಚಿತಾಗಾರ ಮತ್ತು ಚಿಮಣಿ ಹಾಗೂ ಸ್ಕ್ರಬ್ಬರ್ ಅಳವಡಿಕೆ ಉದ್ಘಾಟನೆಗೊಂಡಿತು. ಮೇಯರ್ ಕೆ ಭಾಸ್ಕರ್ ಮೊಯ್ಲಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಈ ಒಂದು ಯೋಜನೆಯನ್ನ ಉದ್ಘಾಟಿಸಲಾಗಿದೆ ಎಂದು ಹೇಳಿದರು. ವಿದ್ಯುತ್ನ ಮೂಲಕ ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೆವು. ತದನಂತರ ಆ ಹಣ ಪಾವತಿಯಲ್ಲಿ ಇದು ಜಾಸ್ತಿ ಬಿಲ್ ಬರುವಂಥ ಕಾರಣದಿಂದ ಇವತ್ತು ಅದನ್ನು ಗ್ಯಾಸ್ನ ಮೂಲಕ ಕನ್ವರ್ಟ್ ಮಾಡಿದ್ದೇವೆ. ಅದರ ಕೊಳವೆಯನ್ನು ಪೊಲ್ಯೂಷನ್ ಬೋರ್ಡ್ನ ಈ ನಿಯಮದಂತೆ ಇವತ್ತು ಎತ್ತರಕ್ಕೆ ಎಷ್ಟು 100 ಫೀಟ್ ಎತ್ತರಕ್ಕೆ ಅದನ್ನು ಅಳವಡಿಸಿದ್ದೇವೆ. ಅದಕ್ಕೆ ಬೇಕಾದಂಥ ಒಳಗಿನ ಸಲಕರಣೆಗಳನ್ನು ಕೂಡ ಅದನ್ನು ಬದಲಾವಣೆ ಮಾಡಿ ಇವತ್ತು ಈ ಜನರಿಗೆ ಇಲ್ಲಿ ಒಂದು ಬೇಕಾದಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೇವೆ. ಇನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ವೇಳೆ ಉಪಮೇಯರ್ ಕೆ ಮೊಹಮ್ಮದ್, ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಸ್ಥಾಯಿ ಸಮಿತಿಯ ಸದಸ್ಯರಾದ ಪ್ರವೀಣ್ ಚಂದ್ರ ಆಳ್ವ, ಲತಾ ಸಾಲ್ಯಾನ್, ಸಹಾಯಕ ಅಭಿಯಂತರರಾದ ರಾಜೇಶ್ ಕುಮಾರ್, ಬಾಲಾಜಿ ಕೇಬಲ್ಸ್ ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು.